ಜನನಿಯಾತ್ರೆಯಲಿ ಮಾಲಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಕೈಬೇಗೆನುತ್ತ ಕನಕ ಗರ್ಭನ ತಪವನು ಕೈಬೇಗೆನುತ್ತಲೇ ವನಕ್ಕಾಗಿ ನಡೆತಂದು ಮನದಿಯೋಚಿಸಿದನು. ವನಕ್ಕಾಗಿ ನಡೆದವನು ಮನದಿಯೋಚಿಸಿದಳು ಧರಣಿಯಾತ್ರೆಯಲಿ ಕಾಶ್ಯಪ ಬ್ರಹ್ಮರ 13 ಮಂದಿ ಮಡದಿರಲ್ಲಿ ಹಿರಿಯಾಕಿಯಾದಂತಹ ದಿತಿದೇವಿಯ ಪುಣ್ಯಗರ್ಭದಲ್ಲಿ ಹುಟ್ಟಿಕೊಂಡವಳು ನಾನು. ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾರೆ. ಮಾತ್ರವಲ್ಲ, ಸಕಾಲದಲ್ಲಿ ವಿದ್ಯೋಪದೇಶವನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾವುದಕ್ಕೂ ಕೊರತೆಯನ್ನು ಮಾಡಿದವಳಲ್ಲ ತಾಯಿ. ಕುಲದ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಅಭಿಮಾನವೆನ್ನಿಸ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಆದ್ರೆ ಏನು ಮಾಡೋಣ, ನೆಮ್ಮದಿ ಎನ್ನುವುದು ಇಲ್ಲವಾಗಿ ಹೋಯಿತಲ್ಲ. ಕಾರಣ ನನಗಲ್ಲ, ನನ್ನ ತಾಯಿಯವರು ಏಕಾಂತವನ್ನು ಸೇರಿದ್ರು, ದುಃಖಿತರಾಗಿದ್ರು. ಅವರ ಸನಿಹಕ್ಕೆ ಹೋದೆ. ಯಾಕಮ್ಮ ಕಣ್ಣೀರು ಎನ್ನುವ ಹಾಗೆ ಅವರಲ್ಲಿ ವಿಚಾರಿಸಿಕೊಂಡಾಗ ಅವರು ಆಡಿದಂತಹ ಮಾತು, ಅದೆಷ್ಟೋ ಗಂಡು ಮಕ್ಕಳನ್ನು ನಾನು ಪಡೆದ ಮಗಳೇ, ಆದ್ರೆ ಉಳಿಸಿಕೊಳ್ಳುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ಹಾಗಾಗಿ ನಾನು ದುಃಖಿಸ್ತಾ ಇದ್ದೇನೆನ್ನುವ ಹಾಗೆ ಹೇಳಿದರು. ಅವರ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೂ ನೋವಾಯಿತು. ಹಾಗಿದ್ರೆ ಮುಂದೇನು ಮಾಡಬೇಕು, ನನ್ನಿಂದೇನಾಗಬೇಕಮ್ಮ ಎನ್ನುವ ಹಾಗೆ ಅವರಲ್ಲಿ ವಿಚಾರಿಸಿದಾಗ ಒಂದು ಮಾತನ್ನು ಹೇಳಿದರು. ಗಂಡು ಮಕ್ಕಳಿಗೆ ಆಗದೇ ಇರುವಂತಹ ಕಾರ್ಯ ಯಾವುದುಂಟು ಅದನ್ನು ಹೆಣ್ಣಾದಂತಹ ನೀನು ಸಾಧಿಸಿ ತೋರಿಸಬೇಕೆನ್ನುವ ಹಾಗೆ, ಏನು ಮಾಡಬೇಕೆನ್ನುವ ಹಾಗೆ ಕೇಳಿಕೊಂಡಾಗ ಒಂದು ವಿಚಾರವನ್ನು ಸೂಚಿಸಿದರು. ಮಗಳೇ, ಹೋಗು ಗೊಂಡಾರಣ್ಯಕ್ಕೆ ಅಜನ ಕುರಿತಾಗಿ ತಪಸ್ಸನ್ನು ಆಚರಿಸು. ಅಜನನ್ನು ಪ್ರಸನ್ನೀಕರಿಸಿಕೊಳ್ಳುವ ಮೂಲಕ ವೀರ ಪುತ್ರನನ್ನು ವರರೂಪವಾಗಿ ನೀನು ಬೇಡಿಕೋ ಎನ್ನುವ ಹಾಗೆ ತಾಯಿಯವರು ಹೇಳಿದರು. ಆವಾಗಲೇ ನನಗೊಂದು ಸಂದೇಹ ಮೂಡಿತ್ತು, ನನ್ನಿಂದ ಈ ಕಾರ್ಯ ಆದೀತೋ ಇಲ್ಲವೋ ಎನ್ನುವ ಹಾಗೆ. ಆದ್ರೆ ತಾಯಿಯವರು ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ಅಂತ ಮಾತೆ ಆಶೀರ್ವಾದವನ್ನು ಪಡೆದು ಗೊಂಡಾರಣ್ಯಕ್ಕೆ ನಾನು ಬಂದಿದ್ದೇನೋ ಸತ್ಯ. ಆದ್ರೆ ಈ ಸಂದರ್ಭದಲ್ಲಿ ತಪಸ್ಸನ್ನು ಆಚರಿಸುವುದಕ್ಕಾಗಿ ಹತ್ತಿರದಲ್ಲಿರುವಂತಹ ಸಲಿಲದಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಆದರೆ ತಪಸ್ಸನ್ನು ಆಚರಿಸುವ ಪೂರ್ವದಲ್ಲಿ ನಾನು ಸ್ವಲ್ಪ ಯೋಚಿಸಬೇಡ್ರಿ, ನಾನು ಹೇಗಿದ್ದೇನೆ. ಯೌವನದಿಂದ ನಾ
ಈ ಸಂದರ್ಭದಲ್ಲಿ ಯೌವನ ನನ್ನ ಶರೀರದಲ್ಲಿ ತುಂಬಿ ತುಳುಕುತ್ತಾ ಇದೆ. ತಪಸ್ಸನ್ನು ಆಚರಿಸುವ ಪೂರ್ವದಲ್ಲಿ ಸರಿಯಾಗಿ ನಾನು ಆಲೋಚನೆ ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಯಾಕಂದ್ರೆ ಒಂದು ವೇಳೆ ತಪಸ್ಸು ಭಂಗವಾಯಿತು ಅಂತಾದರೆ ನನ್ನ ಅಮ್ಮನ ಆಶೆ ಈಡೇರುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ನಾನು ಪೂರ್ವದಲ್ಲಿಯೇ ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ನಮ್ಮವರಿಂದ ಯಾರಿಂದಲೂ ನಮಗೆ ಯಾವುದೇ ತೊಂದರೆ ಬರುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ನಮ್ಮ ಜಾತಿಯವರೆಲ್ಲ ನಾನು ಹೇಗಿದ್ದೇನೆ ಎನ್ನುವುದನ್ನು ಇದು ಮೊದಲೇ ನೋಡಿ ಆಗಿದೆ. ಹಾಗಿದ್ರೆ ಉಳಿದವರು ಯಾರು ತೊಂದರೆ ಕೊಡುವವರು ಇದ್ದಾರಲ್ಲ? ಈ ಇಳೆಯಲ್ಲಿ ಬೇರೆ ಬೇರೆ ರೀತಿಯ ಕಾಮುಕರಿದ್ದಾರೆ. ಒಬ್ಬೊಬ್ಬರ ಬಗ್ಗೆ ಹೇಳುವುದಿದ್ರೆ ಕೆಲವರು ನೋಡಿಯೇ ಸಂತೋಷ ಪಡುವವರು, ಇನ್ನು ಕೆಲವರು ವಶಪಡಿಸಿಕೊಳ್ಳಬೇಕೆನ್ನುವಂತಹ ಭಾವನೆಯುಳ್ಳವರು, ಮತ್ತೆ ಕೆಲವರು ಅಂಗಸುಖವನ್ನು ಪಡೆಯಬೇಕೆನ್ನುವಂತಹ ಇಚ್ಛೆಯುಳ್ಳವರು. ಹಾಗಿದ್ರೆ ಬೇರೆ ಬೇರೆ ರೀತಿಯ ಕಾಮುಕರು. ಈ ಕಾಮುಕರ ಕಣ್ಣಿನಿಂದ ನಾನು ತಪ್ಪಿಸಿಕೊಳ್ಬೇಕು ಅಂತ ಇದ್ರೆ ಏನು ಮಾಡೋಣ? ಯಾವುದೇ ರೀತಿಯ ತೊಂದರೆ ಆಗಬಾರದು. ಹಾಗಾಗಿ ಇಳೆಯ ಕಾಮುಕರ ವಿಚಾರದ ಬಗ್ಗೆ ಯೋಚಿಸಿ ಪ್ರಯೋಜನ ಇಲ್ಲ. ಹಾಗೆ ಅಂತ ನಮಗೆ ತೊಂದರೆ ಕೊಡುವುದಕ್ಕಾಗಿಯೇ ಇದ್ದಾರೆ. ದೇವಲೋಕದಲ್ಲಿರುವಂತಹ ಸುರರು ಅವರು ನಾವು ಏನನ್ನು ಮಾಡಿದರೂ ಕೂಡ ಆಕ್ಷೇಪಿಸುವವರೇ. ಅದು ನಮ್ಮ ವಿರೋಧ ಪಕ್ಷದವರು. ಆ ವಿರೋಧ ಪಕ್ಷದವರಿಗೆ ನಾವು ಎಲ್ಲಿ ತಪ್ಪಿ ನಡೆದರೂ ಕೂಡ ಅದನ್ನೇ ಬೆಟ್ಟೆತ್ತಿ ತೋರಿಸಿ ಅಪಹಾಸ್ಯ ಮಾಡುವಂತಹ ವರ್ಗ ಒಂದು. ಹೌದಪ್ಪ, ಕಾಯ್ತಾ ಇದ್ದಾರೆ ಎಲ್ಲಿ ತಪ್ಪು ಬರ್ತದೆ ಎನ್ನುವ ಹಾಗೆ. ಹಾಗಿದ್ರೆ ಆ ಸುರರ ಕಣ್ಣಿನಿಂದಲೂ ನಾನು ತಪ್ಪಿಸಿಕೊಳ್ಬೇಕು, ಇಳೆಯ ಕಾಮುಕರ ಕಣ್ಣಿನಿಂದಲೂ ನಾನು ತಪ್ಪಿಸಿಕೊಳ್ಬೇಕು ಅಂತ ಆದ್ರೆ ನನ್ನ ನಿಜ ರೂಪವನ್ನು ಮರೆಗೊಳಿಸಲೇಬೇಕು. ಅಣಿಮ ಮಹಿಮ ಘರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶಿತ್ವ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನು ಧರಿಸುವುದಕ್ಕೂ ನಮಗೇನು ಕಷ್ಟವಿಲ್ಲ. ಹಾಗೆಂತ ತಪಸ್ಸನ್ನಾಚರಿಸುವುದಕ್ಕೆ ಈ ಸಂದರ್ಭದಲ್ಲಿ ಯಾವ ರೂಪ ಆದೀತು ಎನ್ನುವ ಹಾಗೆ ಬಹಳಷ್ಟು ಯೋಚಿಸ್ತಾ ಇದ್ದೆ. ಓಹೋಯ್, ಓ ಅಲ್ಲಿ ಹಕ್ಕಿ ಹಾರಾಡ್ತಾ ಇದೆ. ಹಕ್ಕಿಯ ರೂಪವನ್ನು ತಳೆಯಲೇ? ಸರಿಯಲ್ಲ. ಯಾಕಂದ್ರೆ ಬೇಟೆಗಾರರಿದ್ದಾರೆ, ಬಲೆಯನ್ನು ಬೀಸಿ ಹಕ್ಕಿಯನ್ನು ಹಿಡಿದ್ರು ಅಂತ ಆದ್ರೆ ಮತ್ತೆ ನನ್ನ ಕಾರ್ಯ ಸಾಧನೆ ಆಗುವುದಕ್ಕೆ ಸಾಧ್ಯ ಉಂಟೆ? ಓಹೋಯ್, ಅದೋ ನೋಡಿ ಚಿಗರ ಮರಿಗಳು ಓಡಾಡ್ತಾ ಇದೆ. ಆ ಜಿಂಕೆಯ ರೂಪವನ್ನು ತಳೆಯೋಣವೇ? ಇಲ್ಲಪ್ಪ, ಎಂತೆಂತಹ ಬೇಟೆಗಾರರಿದ್ದಾರೆ, ಎಲ್ಲೆಲ್ಲಿ ಬೇಟೆ ಆಡಿದವರಿದ್ದಾರೆ, ಎಂತೆಂತಹ ಮೃಗಗಳನ್ನು ಹಿಡಿದವರಿದ್ದಾರೆ. ಹಾಗಿದ್ರೆ ಬೇಟೆಗಾರನ ಕಣ್ಣು ತಪ್ಪಿಸುವುದಕ್ಕೆ ನನಗೆ ಕಷ್ಟವಾದೀತು. ಅದೋ ನೋಡಿ ಎಮ್ಮೆಗಳ ಹಿಂಡು ಕಾಣಿಸ್ತಾ ಇದೆ. ಹೌದು, ಯಾರಿಗೂ ತೊಂದರೆ ಕೊಡುವುದಿಲ್ಲ, ಯಾವುದಕ್ಕೂ ತೊಂದರೆ ಕೊಡುವುದಿಲ್ಲ. ಹಾಗಿದ್ರೆ ಆ ಮಹಿಷಿಗಳ ಜೊತೆಯಲ್ಲಿ ನಾನು ಒಂದು ಮಹಿಷಿಯಾಗಿ ತಪಸ್ಸನ್ನು ಆಚರಿಸಿದ್ರೆ ಹೇಗೆ? ಸರಿ, ನಿಜವನ್ನು ಮರೆಸ್ತೇನೆ, ಮಹಿಷಿ ರೂಪವನ್ನು ಧರಿಸ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.